ಗಣೇಶೋತ್ಸವ ಬಗ್ಗೆ ಒಂದು ಎರಡು ಮಾತಾಡ ಬರ್ತದೆ. ಕಡಂದಲ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿ ಇರ್ತು ಒಂದು 44ನೇ ವರ್ಷದ ಆಚರಣೆ ಮಾಡ್ತೊಂದಿಲ್ಲ. ಪೂರ ಊರ್ದಕ್ಕೂ ಪರ ಊರ್ದಕ್ಕೂ ಪೂರ ಬರ್ತದ್ದು ಎಡ್ಡೆ ವಿಜೃಂಭಣೆ ಆಗೊಂದುಂಡು. ಸಾಧಾರಣ ಈ ಒಂದು ಸ್ವಂತ ಕಟ್ಟೋಣೋಡು ಎಂಗಳು ನೆಂದಿದ್ದು ದಡ್ಡ ನಿಂತ ಪ್ರೋಗ್ರಾಮ್ 15 ಸುರುತಾನೆ ಇನಿ ಅನ್ನ ಅಂತ ಇನಿ ಗಣವ ಮುಂದು ರಂಗಪೂಜೆ ಅಂಚನೆ ಎಲ್ಲ ಗಣೋಮ ಸಾಧಾರಣ ಜಿಂಜ ಜನ ಸಾಧಾರಣ 200 ಗಣೋಮಲ ಅಂಚನೆ ರಂಗಪೂಜೆಲ ಒಂದು 10-30 ಮುಟ್ಟ ರಂಗಪೂಜೆಲ ಆವನ್ನದು ಅಂಚೆ ಅದು ಬಾರಿ ಗಡ್ದು ಡಾಪಿನೊಂಜಿ ಒಂದು ಪ್ರತಿಯೊರಿಯೆಲ್ಲ ಪುಗಾರ್ನೊಂಜಿ ಉತ್ಸವದಲ್ಕಂದೇ ಪಣ್ಣೋದು ಕೆಟ್ಟ ನಮನೆ ನಡ್ತೊಂದುಂಡು ಊರ್ದಕ್ಲ ಪರ ಊರ್ದಕ್ಲ ಸಪೋರ್ಟುಡು ಈ ಒಂಜಿ ಉತ್ಸವದಲ್ಕನೇ ಮಲ್ತೊಂದುಲ್ಲ ಒಂದು ದೇವ ಒಂದು ಗಣಪತಿನ ಆಶೀರ್ವಾದಂದೇ ಪಣ್ಣೋದು ಐದತ್ರ ಪ್ರತಿಯೊರಿಯನ್ನ ಸಪೋರ್ಟು ಜಾತಿ ಮತ ಭೇದ ಅಂತ ಪ್ರತಿಯೊರೆಲ್ಲ ಸೇರೊಂದು ಇನ್ನೇನು ಮಲ್ತೊಂದಿಲ್ಲ ನಾನು ಮಿತ್ತುಗಳಂಚಿನ ಆವಡೊಂದು ಅಂದರೆ ಇಲ್ಲ ಆಸೆ ಆವು ಪಂಡದು ಎಂಗಳಿಗೆ ನಂಬಿಕೆ ಉಂಟು. ಅಂದಾಜು ಏತು ಜನ ಸೇರೋದು
ಸಾಧಾರಣ ಎಂಕಲ್ನ ಒಂದು 1250 ಜನತ ಒಂಜಿ ಅನ್ನ ಸಂತರ್ಪಣೆ ಬೊಕ್ಕ ಬತ್ತು ಪೋವೊಂದು ಉಪ್ಪೇರು ಸಾಧಾರಣ 2-3 ಸಾವಿರ ಜನ ಮುಟ್ಟ ಬತ್ತದು ಪೋವೊಂದು ಉಪ್ಪೇರು ಮಾರ್ಗದ ಬರಿಯಾಯಿನ ಹತ್ರ ವೆಹಿಕಲ್ ಪಾಸ್ ಆಪಿನ ಜತ್ತದ ಕೈ ಮುಗ್ಗಿ ಅಂತ ಉಪ್ಪುಜಿ ಅಂಚೆ ಅದು ಪುನಃ ಏತು ಜನನ ಪಂಡ್ರೆ ಆಪಿನ 4,000 ಜನ ಒಟ್ಟಾಪಿನ ಸಂದರ್ಭ. 1981ರಿಂದ ಕಡಂದಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವು ಊರ ಪರವೂರ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆರಂಭದಲ್ಲಿ ಒಂದೇ ದಿನದ ಗಣೇಶೋತ್ಸವ ಇದ್ದರೂ ಕೂಡ ನಂತರ ಎಲ್ಲರ ಬಹುಜನರ ಒತ್ತಾಸೆಯ ಮೇರೆಗೆ 2 ದಿನ ಕಾರ್ಯಕ್ರಮ ಮಾಡಿಕೊಂಡು ಇವತ್ತಿನ ದಿವಸ ಅಂದರೆ ಆರಂಭದ ದಿವಸ ಚತುರ್ಥಿ ಆವತ್ತು ಪ್ರತಿಷ್ಠೆಯಾಗಿ ಸಾಯಂಕಾಲ ಕೆಲವೊಂದು ಮಕ್ಕಳಿಗೆ ಸಾಂಸ್ಕೃತಿಕ ಆಟೋಟ ಸ್ಪರ್ಧೆಗಳು, ಅದಕ್ಕೆ ಸಂಬಂಧಪಟ್ಟ ಬಹುಮಾನ ವಿತರಣೆ, ರಾತ್ರಿ ಮನರಂಜನಾ ಕಾರ್ಯಕ್ರಮ, ಅದು ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಕಮಿಟಿಯವರು. ಹಾಗೆ ನಾಳೆ ದಿವಸ ಸಾರ್ವಜನಿಕ ಗಣಪತಿ ಹೋಮ ಸುಮಾರು 750ಕ್ಕಿಂತ ಹೆಚ್ಚು 800ರಷ್ಟು ಮಂದಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೀತಾ ಇದೆ. ಇದಕ್ಕೆಲ್ಲ ತುಂಬ ಹೃದಯದ ಸಹಕಾರವನ್ನು ಎಲ್ಲರೂ ನೀಡ್ತಾ ಇದ್ದಾರೆ. ಊರವರು, ಮುಂಬಯಿಯವರು, ಹೊರ ಊರಿನವರು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ರಂಗಪೂಜೆ ಎಲ್ಲ ಮುಗಿಸಿ ಸುಮಾರು 5 ಗಂಟೆ ಹೊತ್ತಿಗೆ ದೇವರ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಲ್ಲಿ ಬ್ಯಾಂಡು ವಾದ್ಯಗಳೊಂದಿಗೆ, ಚೆಂಡೆ ಭಜನೆ ಇತ್ಯಾದಿಗಳೊಂದಿಗೆ ಮೆರವಣಿಗೆ ಆರಂಭಿಸಿ ನಮ್ಮ ಹತ್ತಿರದ ಪುಣ್ಯ ನದಿಯಾದಂಥ ಶಾಂಭವಿ ನದಿಯಲ್ಲಿ ಶ್ರೀದೇವರ ವಿಗ್ರಹವನ್ನು ಜಲಸ್ತಂಭನ ಮಾಡಲಾಗ್ತದೆ. ಹಾಗೆ ಎಲ್ಲರ ಸಹಕಾರದೊಂದಿಗೆ ನಮ್ಮ ಊರಿನ ದೇವರಾದಂಥ ಶ್ರೀ ಸುಬ್ರಹ್ಮಣ್ಯನ ಕೃಪೆಯಿಂದ ಈ ಕಾರ್ಯಕ್ರಮ ಷಷ್ಠಿ ಜಾತ್ರೆ ಯಾವ ರೀತಿಯಲ್ಲಿ ನಡೀತದೆಯೋ ಅದೇ ರೀತಿ ನಮ್ಮ ಕಡಂದಲೆಯಲ್ಲಿ ಇದೊಂದು 2ನೇ ಬೃಹತ್ ಮಟ್ಟದ ಒಂದು ಉತ್ಸವ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಅಂಥ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿಕೊಂಡು ಎಲ್ಲರೂ ಕೃತಾರ್ಥರಾಗಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಈ ವರ್ಷ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೇರವಾಗಿ ಲೈವ್ ಆಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗಣೇಶೋತ್ಸವ ಸಮಿತಿಯ ಪರವಾಗಿ ಮತ್ತು ಎಲ್ಲರ ನಮ್ಮೂರಿನ ಬಂಧುಗಳ ಪರವಾಗಿ ಪ್ರಪ್ರಥಮವಾಗಿ ಇವತ್ತು ನೇರ ಚಾನಲ್ ಮಾಡುವಂಥ ನೇರ ಕಾರ್ಯಕ್ರಮ ಮಾಡುವಂಥ ಪತ್ರಿಕಾ ಮಾಧ್ಯಮದವರು ಮತ್ತು ತುಳುನಾಡ ವಾರ್ತೆ ಚಾನಲ್ನವರಿಗೆ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ 1981 ಆರಂಭವಾದಂಥ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಇವತ್ತು 44ನೇ ವರ್ಷ ಆರಂಭ ಆಗ್ತದೆ. ಚೌತಿ ದಿವಸ ಸ್ಥಾಪನೆ ಮಾಡಿ ಪಂಚಮಿ ದಿವಸ ವಿಸರ್ಜನೆ ಮಾಡಿ ತುಂಬ ಅದ್ದೂರಿಯ ಕಾರ್ಯಕ್ರಮ ಆಗ್ತದೆ. ಪರ ಊರ ಮತ್ತು ಎಲ್ಲ ಹಿರಿಯರೆಲ್ಲರೂ ಸೇರಿ ತುಂಬ ಖುಷಿಯಿಂದ ನಾವು ಇವತ್ತು ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿವೆ. ಇನ್ನೊಂದು 5-6 ವರ್ಷದಲ್ಲಿ 50ನೇ ವರ್ಷ ಕಾರ್ಯಕ್ರಮ ಸಾಗಲಿಕ್ಕಿದೆ. ಎಲ್ಲರೂ ಊರ ಸಹಕಾರದಿಂದ ತುಂಬ ವಿಜೃಂಭಣೆಯ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಅದೇ ನಮ್ಮ ಗಣಪತಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಕಾರ್ಯಕ್ರಮ ಎಲ್ಲ ಯಶಸ್ವಿ ನಡೆಯಲಿ ಅಂತ ವಿನಂತಿಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ.